ಸ್ನೇಹಿತರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸ್ಪಂದನ ವಾಹಿನಿ ಬಹಳ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದೆ. ಸ್ಕೈ ಇಸ್ ದ ಲಿಮಿಟ್, ಆಕಾಶವೇ ಮಿತಿ. ಹೌದು ಸ್ನೇಹಿತರೆ, ಅತ್ಯಂತ ಉನ್ನತವಾದ ಸಾಧನೆಗಳನ್ನು ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾ ಇರತಕ್ಕಂಥ ಸೆಲೆಬ್ರಿಟಿಗಳನ್ನು ತಮಗೆ ಪರಿಚಯ ಮಾಡ್ತಾ ಇದ್ದೇವೆ, ಲೆಜೆಂಡನ್ನು ಪರಿಚಯ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಅಕಾಡೆಮಿಕ್ ಲೆಜೆಂಡ್ ಇದ್ದಾರೆ. ಈ ಮಾತು ಅವರಿಗೆ ಅತ್ಯಂತ ಅನ್ವರ್ಥವಾಗಿ ಸಾಬೀತಾಗ್ತಾ ಇದೆ. ಅವರ ಸಾಧನೆಗಳನ್ನು ನೋಡ್ತಾ ಹೋದಾಗ ತುಂಬ ರೋಮಾಂಚನ ಆಗುವಂಥದ್ದು. ಸ್ನೇಹಿತರೆ, ಅವರ ಸಾಧನೆಗಳನ್ನು ಮೆಲುಕು ಹಾಕ್ತಾ ಅವ್ರ ಜೊತೆ ಮಾತಾಡ್ತಾ ಬಹಳ ಪ್ರೀತಿಯಿಂದ ಮಾತಾಡುವಂಥ ಕಾರ್ಯಕ್ರಮ ಆಕಾಶವೇ ಮಿತಿ, ಸ್ಕೈ ಇಸ್ ದ ಲಿಮಿಟ್. ನಮ್ಮ ಜೊತೆಗೆ ಡಾಕ್ಟರ್ ಕೆ ರಾಜೇಶ್ ನಾಯ್ಕ್ ಅವರಿದ್ದಾರೆ. ಅತ್ಯಂತ ಸಣ್ಣ ಪ್ರಾಯದಲ್ಲಿ ಅವರು ಸಾಧನೆಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೇಸಿಕಲಿ ಫ್ರಮ್ ಮ್ಯಾಂಗ್ಳೂರ್, ವಿ ಆರ್ ರಿಯಲಿ ಪ್ರೌಡ್ ಆಫ್ ಹಿಮ್. ಅವರ ಸಾಧನೆಗಳ ಶಿಖರಗಳನ್ನು ನೋಡ್ತಾ ಹೋದಾಗ ನಮಗೆ ಮೌಂಟ್ ಎವರೆಸ್ಟ್ ನೆನಪಾಗುತ್ತೆ. ಹೌದು ಸ್ನೇಹಿತರೆ, BCom ಅನ್ನು ಅವರು ಸೈಂಟ್ ಅಲೋಸಿಯಸ್ ಕಾಲೇಜಲ್ಲಿ ಪೂರ್ತಿ ಮಾಡ್ತಾರೆ ವಿತ್ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್. ಆಮೇಲೆ ಅವರ ಸಾಧನೆಗಳ ಪಥ ಸ್ಟಾರ್ಟ್ ಆಗ್ತದೆ. ಅವರು ಯಾವುದೆಲ್ಲ ಕೋರ್ಸನ್ನು ಓದಿದ್ದಾರೆ, ಯಾವುದೆಲ್ಲ ಕೋರ್ಸನ್ನು ಮಾಡಿದ್ದಾರೆ, ಅಲ್ಲೆಲ್ಲ ಅವರಿಗೆ ಫಸ್ಟ್ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಸಿಕ್ಕಿರ್ತಕ್ಕಂಥದ್ದು. ಅವರ ಪ್ರೊಫೈಲಲ್ಲಿ ಸುಮಾರು 8 ಫಸ್ಟ್ ರ್ಯಾಂಕ್ಗಳಿದೆ, 8 ಗೋಲ್ಡ್ ಮೆಡಲ್ಗಳಿದೆ. ಇಂಥ ಸಾಧನೆ ಮಾಡತಕ್ಕಂತಹ ಅತಿ ಉನ್ನತ ಸಾಧಕರಾಗಿರ್ತಕ್ಕಂತಹ ಡಾಕ್ಟರ್ ಕೆ ರಾಜೇಶ್ ನಾಯ್ಕ್ ಅವರ ಕಾರ್ಯಕ್ರಮ ನಾನು ಪ್ರೀತಿ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಸರ್, ಮಂಗಳೂರು ಬಗ್ಗೆ ಹೇಗೆ ಅನಿಸ್ತಾ ಇದೆ? ನಿಮ್ಮೂರು ಮಂಗಳೂರು. ವೆಲ್, ಎಲ್ಲಿ ಹೋದರೂ ಕೊನೆಗೆ ನಮ್ಮ ರೂಟ್ ಇಲ್ಲಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲೇ ಹೋದರೂ ಒಂದು ಊರಿಗೆ ವಾಪಸ್ ಬರುವಾಗ ರಜೆಗೆ ಬಹಳ ಸಂತೋಷವಾಗ್ತದೆ. ಸ್ನೇಹಿತರೆ, ಅವರು ಒಮನ್ನಲ್ಲಿ ಬಹಳ ದೊಡ್ಡ ಬ್ಯಾಂಕಲ್ಲಿ ಉದ್ಯೋಗಿಯಾಗಿದ್ದಾರೆ. ಅವರ ಸಾಧನೆಗಳ ಶಿಖರಗಳೆಲ್ಲ ಅದ್ಭುತವಾಗಿದೆ ಸ್ನೇಹಿತರೆ. ನಾನು ಕೆಲವನ್ನು ಮಾತ್ರ ತಮಗೀಗ ಹೇಳ್ತಾ ಇದ್ದೇನೆ. ಸೈಂಟ್ ಅಲೋಸಿಯಸ್ ಕಾಲೇಜಿನ ಮೂಲಕ BCom ಅನ್ನು ಅವರು 1989ನಲ್ಲಿ ಫಸ್ಟ್ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್ ಕಂಪ್ಲೀಟ್ ಮಾಡಿದರು. MCom ಅಲ್ಲಿ ಅವರಿಗೆ ಕಾಸ್ಟ್ ಅಕೌಂಟಿಂಗಲ್ಲಿ ಮಂಗಳೂರು ಯೂನಿವರ್ಸಿಟಿ ಮೂಲಕ 1991ನಲ್ಲಿ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು ವಿತ್ ಗೋಲ್ಡ್ ಮೆಡಲ್. MBAನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಅವರಿಗೆ ಮತ್ತೆ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು 93ನಲ್ಲಿ ಗೋಲ್ಡ್ ಮೆಡಲ್ ಮೂಲಕ. LLB ಫಸ್ಟ್ ಇಯರಲ್ಲಿ ಅವರು ಫಸ್ಟ್ ರ್ಯಾಂಕನ್ನು ಸಂಪಾದನೆ ಮಾಡಿಕೊಂಡ್ರು ಯೂನಿವರ್ಸಿಟಿ ಮಂಗಳೂರು. CAIB ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಸೆಕೆಂಡ್ ರ್ಯಾಂಕ್ ಸಿಕ್ಕಿತ್ತು, ಮತ್ತೆ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗಲ್ಲಿ ಅವರಿಗೆ ಮತ್ತೆ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು. PG ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟಲ್ಲಿ ಮತ್ತೆ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು. 2 ಕಡೆ ಕೂಡ ಮತ್ತೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. PhD ಅನ್ನು ಅವರು ಬರೀ 3 ವರ್ಷಗಳಲ್ಲಿ ಪೂರ್ತಿ ಮಾಡಿದ್ದಾರೆ. ಬಹಳ ಕಷ್ಟಕರವಾಗಿರ್ತಕ್ಕಂಥ ಏರಿಯಾ ಅದು. ಇಷ್ಟನ್ನೆಲ್ಲ ಸಾಧನೆ ಮಾಡಿರ್ತಕ್ಕಂತಹ, ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, 8 ಫಸ್ಟ್ ರ್ಯಾಂಕ್ಗಳು, 8 ಗೋಲ್ಡ್ ಮೆಡಲ್ಗಳು. ಈ ಸಾಧನೆ ಮಾಡಿರ್ತಕ್ಕಂತಹ ಒಂದು ಅತಿ ಉನ್ನತವಾದ ಶಿಖರವನ್ನು ತಮಗೆ ಪರಿಚಯ ಮಾಡ್ತಾ ಇದ್ದೇವೆ. ಸೊ ಪ್ರತಿ ಸರ್ತಿ ಕೂಡ ರ್ಯಾಂಕ್ಸ್ ತಗೊಳ್ಳುವಂಥದ್ದು, ಅದು ಕೂಡ ಫಸ್ಟ್ ರ್ಯಾಂಕ್ ತಗೊಳ್ಳುವಂಥದ್ದು. ಸರ್, ಹೇಗೆ ಸಾಧ್ಯ ಆಯ್ತು ಇದು ಅಂತ ಹೇಳಿ? ವೆಲ್, ಯಾವುದೇ ಅಚೀವ್ಮೆಂಟ್ ನೋಡಿದರೂ ಅದಕ್ಕೆ ಹಲವು ಕಾರಣಗಳಿರ್ತವೆ. ಇಟ್ ವುಡ್ ಬಿ ವೆರಿ ಈಸಿ ಫಾರ್ ಮೀ ಟು ಸೇ ಕೇವಲ ನನ್ನ ಪರಿಶ್ರಮ ಅಂತೇಳಿ. ಬಟ್ ಎಟ್ ದ ವೆರಿ ಔಟ್ಸೆಟ್ ಐ ವುಡ್ ನಾಟ್ ಲೈಕ್ ಟು ಕ್ಲೇಮ್ ದ್ಯಾಟ್. ನನ್ನ ಅಭಿಪ್ರಾಯದ ಪ್ರಕಾರ ಅಫ್ಕೋರ್ಸ್ ನಮ್ಮ ಸ್ವತಃ ಪರಿಶ್ರಮ ಇದ್ದೇ ಇರ್ತದೆ. ಜೊತೆಗೆ ನಮ್ಮನ್ನು ಕಲಿಸಿದವರು, ನಮ್ಮ ಗುರುಗಳು, ಅವರಿಂದ ನಮಗೆ ಸಾಕಷ್ಟು ಒಂದು ಉತ್ತೇಜನ ಅಥವಾ ಲಾಭ ಸಿಕ್ಕಿದೆ. I have been fortunate enough right from school to have the best teachers, right through college and even in post graduation, But if I have to mention a few names whom I feel really benefited me, ತಾವು ಕಾಮರ್ಸ್ ಅಲ್ಲಿ BS ರಾಮನ್ ಅಂತ ಹೆಸರು ಕೇಳಿರಬಹುದು. He is the retired author. ಏನು ಟೆಕ್ಸ್ಟ್ ಬುಕ್ ಬರೆದಿರ್ತಾರೆ. Yes, he has written, his aim was to write 35 books. ಅವರ ಸರ್ವಿಸ್ನ ಪ್ರತಿಯೊಂದು ವರ್ಷಕ್ಕೆ ಒಂದು ಪುಸ್ತಕ ಇರಬೇಕಂತ ಅವರ ಉದ್ದೇಶ ಇತ್ತು. ಅವರದನ್ನು ಅಚೀವ್ ಮಾಡಿದರು. ಮತ್ತು ಡಾಕ್ಟರ್ KN ವಿಜಯ್ ಪ್ರಕಾಶ್ ಅಂತೇಳಿ ಇಲ್ಲಿ ನಗರ ಪಾಲಿಕಾ ಆಯುಕ್ತರಾಗಿ ಸುಮಾರು 3 ವರ್ಷದ ಹಿಂದೆ ಇದ್ದರು ಅವರು. ಮತ್ತು ಡಾಕ್ಟರ್ PS ಎಡಪಡಿತಯ ಅಂತೇಳಿ ಈಗ ಮಂಗಳೂರು ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿದ್ದಾರೆ. ಮತ್ತು ಜೆರಾರ್ಡ್ ಡಿಸೋಜಾ ಅಂತೇಳಿ ಇನ್ನೊಬ್ಬರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಿದ್ದರು. ನನ್ನ PhD ಗೈಡ್ ಆಗಿ ಆ PhDಗೆ ಕಾರಣಕರ್ತರಾದ ಡಾಕ್ಟರ್ ಕುಸುಮಾಕರ್ ಹೆಬ್ಬಾರ್ ಅಂತೇಳಿ ಕುಂದಾಪುರದವರು ಈಗ ಮಂಗಳೂರು ಯೂನಿವರ್ಸಿಟಿ ಕಾಲೇಜಲ್ಲಿದ್ದಾರೆ. ಸೊ ಹೀಗೆ ನೀವು ನೋಡಿದರೆ ಹಲವಾರು ಟೀಚರ್ಸ್ ನನ್ನ ಈ ಅಚೀವ್ಮೆಂಟಿಗೆ ಕಾರಣ ಆಗಿದ್ದಾರೆ. ಮತ್ತು ತಂದೆ ತಾಯಿಯ ಎನ್ಕರೇಜ್ಮೆಂಟ್, ಫ್ಯಾಮಿಲಿ, ಯು ನೀಡ್ ದಟ್ ಕಂಜಿನಿಯಲ್ ಮತ್ತೆ ಒರಿಜಿನ್ ಆಗಿರ್ತಕ್ಕಂಥದ್ದು ಕುಂಬಳೆ ಮೂಲಕ. ಎಸ್. ಸೊ ಆಮೇಲೆ ಮಂಗಳೂರಿಗೆ ಬಂದ್ರಿ ನೀವು. ಸೊ ನಿಮ್ಮ ಪೇರೆಂಟ್ಸ್ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಪೇರೆಂಟ್ಸ್ ಏನಾಗಿದ್ರು? ವೆಲ್, ಐ ಆಲ್ವೇಸ್ ಸೇ ದ ಗ್ರೇಟೆಸ್ಟ್ ಗಿಫ್ಟ್, ತಂದೆ ತಾಯಿ ಕೊಟ್ಟ ಅತಿ ಮಹತ್ವದ ಉಡುಗೊರೆ ಏನೆಂದರೆ ಆ ಒಂದು ಕಲೀಲಿಕ್ಕೆ ಒಂದು ಪ್ರೇರಣೆ. ದೇ ಆಲ್ವೇಸ್ ಯೂಸ್ ಟು ಎನ್ಕರೇಜ್ ಟು ಸ್ಟಡಿ. ಸಿ, ಮೈ ಲೇಟ್ ಸಿಸ್ಟರ್, ಶಿ ವಾಸ್ ಅ ಟ್ರಿಪಲ್ ರ್ಯಾಂಕ್ ಹೋಲ್ಡರ್. ಆವಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ BCom ಅಲ್ಲಿ ಪ್ರತಿಯೊಂದು ವರ್ಷಕ್ಕೆ ರ್ಯಾಂಕ್ ಇರ್ತಿತ್ತು. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ಮೆನಿ ಅದರ್ ಯೂನಿವರ್ಸಿಟೀಸ್ ವೇರ್ ಯೆಟ್ ಟು ಬಿ ಫಾರ್ಮ್ಡ್.
ಆವಾಗ ಕರ್ನಾಟಕ ಯೂನಿವರ್ಸಿಟಿ ಬಿಟ್ಟರೆ ಮೈಸೂರು ಒಂದೇ ಇತ್ತು ಕರ್ನಾಟಕದಲ್ಲಿ ಯೂನಿವರ್ಸಿಟಿಯಾಗಿ. ಆ ಅವಿಭಾಜಿತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವಳು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ BCom ಮೂರರಲ್ಲೂ ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದದ್ದು. ಸೊ ಅದು ಒಂದು ರೀತಿಯ ನನಗೆ ಒಂದು ಎನ್ಕರೇಜ್ಮೆಂಟ್ ಆಯಿತು. ಮತ್ತು ನಾನು ಹೇಳಿದೆ, ನಮ್ಮ ಟೀಚರ್ ಉದಾಹರಣೆಗೆ BS ರಾಮನ್, ನಾನು ಕಾಲೇಜಲ್ಲಿ ಜಾಯ್ನ್ ಆದಾಗ ಇಂಟರ್ವ್ಯೂ ಆಗುವಾಗ ಹೇಳಿದರು, ಯುವರ್ ಸಿಸ್ಟರ್ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್, ಯು ಹ್ಯಾವ್ ಟು ಎಮ್ಯುಲೇಟ್ ಹರ್ ಅಂತೇಳಿ. ಆ ರೀತಿ ಒಂಥರ ಪ್ರೇರಣೆ ಸಿಕ್ಕಿದ್ದು, ಇಟ್ ಎನ್ಕರೇಜ್ ಮೀ ಟು ಗೋ ಫರ್ದರ್. ಅಂಡ್ ಪೇರೆಂಟ್ಸ್ ಏನು ಮಾಡ್ತಾ ಇದ್ರು ಮಂಗಳೂರಲ್ಲಿ ಸರ್? ಏನು ಬಿಸ್ನೆಸ್ ಮಾಡ್ತಾ ಇದ್ರು? ಸಿ, ಮೈ ಗ್ರ್ಯಾಂಡ್ ಫಾದರ್ ವಾಸ್ ಇನ್ ಕಾಸರ್ಗೋಡ್ ಆ್ಯಂಡ್ ಅವರೊಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ರು, K. ರಾಮನಾಯ್ಕ್ ಆ್ಯಂಡ್ ಸನ್ಸ್ ಅಂತೇಳಿ, ಅಲ್ಲಿ ಕೋರ್ಟ್ನ ಎದುರಿಗೆ. ಆ ಕಾಲದಲ್ಲಿ ಹೇಗೆಂದರೆ ಫ್ರಮ್ ಅ ಪಿನ್ ಟು ಅ ಪ್ಲೇನ್ ಏನು ಬೇಕಿದ್ರೂ ರಾಮನಾಯ್ಕರ ಅಂಗಡಿಯಲ್ಲಿ ಸಿಗ್ತದೆ ಎಂಬ ಖ್ಯಾತಿ ಇತ್ತು. ಮ್ಯೂಸಿಕ್ ಡೀಲರ್ ಕೂಡ ಆಗಿದ್ರು ಅವರು HMV ಕಂಪೆನಿದು ಆವಾಗ. ಆ್ಯಂಡ್ ಆಲ್ ಇಂಡಿಯಾ ಲೆವೆಲಲ್ಲಿ ಅವರದ್ದು ಮೆನ್ಷನ್ ಎಲ್ಲ ಸಿಗ್ತಿತ್ತು. ತಂದೆ ಅಲ್ಲಿಂದ ಮಂಗಳೂರಿಗೆ ಮೈಗ್ರೇಟ್ ಮಾಡಿ ಅದೇ ಮ್ಯೂಸಿಕ್ ಬಿಸ್ನೆಸ್ ಇಲ್ಲಿ ಬ್ರಾಂಚ್ ಸ್ಟಾರ್ಟ್ ಮಾಡಿದರು ವಿಶ್ವಭವನ ಬಿಲ್ಡಿಂಗಲ್ಲಿ 1948ರಲ್ಲಿ. ಅದು ಮೆಲೋಡಿ ಹೌಸ್ ಅಂತೇಳಿ ಹೆಸರಿತ್ತು. ಆವಾಗ ಮಂಗಳೂರಲ್ಲಿ ಮ್ಯೂಸಿಕ್ ಬೇಕಿದ್ರೆ ಆ ಅಂಗಡಿಯಲ್ಲಿ ಸಿಗ್ತದೆ ಅಂತೇಳಿ ಒಂಥರ ಇದು ಮಾತಿತ್ತು. ಆ್ಯಂಡ್ ಆ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಹೋಯಿತು. ಕ್ಯಾಸೆಟ್ ಬಂತು, CD ಬಂತು, ಎಲ್ಲದರಲ್ಲೂ ನಾವು ಅದರಲ್ಲಿ ಮುಂದೆ ಹೋದೆವು. 2006ರಲ್ಲಿ ತಂದೆಗೆ ಸ್ವಲ್ಪ ಪ್ರಾಯ ಕೂಡ ಆಗಿತ್ತು. ಆವಾಗ ಆ ಬಿಲ್ಡಿಂಗ್ ಕೂಡ ಡೆಮಾಲಿಷ್ ಮಾಡೋದ್ರಲ್ಲಿತ್ತು. ಮತ್ತು ನಾನು ಪರದೇಶಕ್ಕೆ ಹೋಗಿದ್ದೆ. ಸೊ ಅನಿವಾರ್ಯ ಕಾರಣಗಳಿಂದಾಗಿ ಆ ಬಿಸ್ನೆಸ್ಸನ್ನು ನಿಲ್ಲಿಸಬೇಕಾಯಿತು. ಸೊ ದ್ಯಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಮೈ ಫಾದರ್. ತಾಯಿ ಮದ್ರಾಸ್ನವರು, ಅವರ ತಂದೆಯಲ್ಲಿ ಮಿಲಿಟರಿಯಲ್ಲಿ ಡಾಕ್ಟರ್ ಆಗಿದ್ದರು. ಆ್ಯಂಡ್ ಶಿ ಸ್ಟಡಿಡ್ ಎಟ್ ವಿಮೆನ್ಸ್ ಕ್ರಿಶ್ಚಿಯನ್ ಕಾಲೇಜ್ ಮೆಡ್ರಾಸ್, ವಿಚ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಇನ್ ಮೆಡ್ರಾಸ್. ಸೊ ತಂದೆ ತಾಯಿದು ಬ್ಯಾಕ್ಗ್ರೌಂಡ್ ಅಂದರೆ ಹಾಗೆ. ಸೊ ನಿಮ್ಮ ಚೈಲ್ಡ್ಹುಡ್ ಬಹಳ ಅದ್ಭುತವಾಗಿತ್ತು, ಬಾಲ್ಯ. ಎಲ್ಲ ಮಕ್ಕಳ ಹಾಗೆ ಆಟಗಳನ್ನು ಆಡ್ತಾ ಇದ್ರಿ, ಸಿನಿಮಾಗಳನ್ನು ನೋಡ್ತಾ ಇದ್ರಿ, ನಾಟಕ ನೋಡ್ತಾ ಇದ್ರಿ, ಮ್ಯೂಸಿಕನ್ನು ಕೇಳ್ತಾ ಇದ್ರಿ. ಎಲ್ಲರ ಹಾಗೆ ಅದ್ಭುತವಾದ ಬಾಲ್ಯ ನಿಮ್ಮದಾಗಿತ್ತು ಸರ್. ಕೆಲವು ಗ್ಲಿಮ್ಸಸ್ ಬೇಕು ನನಗೆ. ಸಂಗೀತದ ಬಗ್ಗೆ ಆಸಕ್ತಿ ಅದು ನ್ಯಾಚುರಲ್ ಅಂತ ಹೇಳ್ಬೋದು, ಏಕೆಂದ್ರೆ ನಮ್ಮ ಬಿಸ್ನೆಸ್ಸೇ ಅದಾಗಿತ್ತು. ಸೊ ನಾನು ಚಿಕ್ಕವನಿರುವಾಗಲೇ ಹಲವಾರು ಪ್ರಸಿದ್ಧ ಗಾಯಕರನ್ನು ಕೇಳಿದ್ದೆ ಮಾತ್ರ ಅಲ್ಲ, ನೋಡಿದ್ದೆ ಕೂಡ. ಏಕೆಂದ್ರೆ ನಮ್ಮ ಅಂಗಡಿಗೆ ಇಲ್ಲಿ ಮಂಗಳೂರಿಗೆ ಬಂದಾಗ SP ಬಾಲಸುಬ್ರಹ್ಮಣ್ಯಂ ಆಗಲಿ, ಜೇಸುದಾಸ್ ಆಗಲಿ, ಎಲ್ಲರಿಲ್ಲಿ ಭೇಟಿ ನೀಡ್ತಾ ಇದ್ರು. ಮತ್ತು ಬೆಂಗಳೂರಿಗೆ ಅಥವಾ ಮದ್ರಾಸಿಗೆ ತಂದೆಯೊಟ್ಟಿಗೆ ಡೀಲರ್ಸ್ ಮೀಟಿಂಗಿಗೆ ಹೋಗುವಾಗ ಅಲ್ಲಿ ಕೂಡ ಸ್ಟಾರ್ಸ್ ಸಿಗ್ತಾ ಇದ್ರು. ನಿಮ್ಮ ರಾಜ್ಕುಮಾರ್ ಆಗಲಿ, ಉದಯ್ ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಎಲ್ಲರನ್ನು ನೋಡಿದ ಬಾಲ್ಯದಲ್ಲೇ ನೋಡಿದ ಒಂದು ಅನುಭವ ಇದೆ. ಸೊ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್ಸ್ ಒಂಥರ ನಮಗೆ ಬ್ಲೆಂಡ್, ಅದು ನ್ಯಾಚುರಲ್. ವಾರಕ್ಕೊಂದು 1 ಅಥವಾ 2 ಫಿಲ್ಮ್ ಅನಿವಾರ್ಯವಾಗಿ ನೋಡ್ತಿದ್ದೆವು ನಾವು. ಮತ್ತು ಮ್ಯೂಸಿಕ್ ಹೇಳಿ ಕ್ರಿಕೆಟ್ ಅಂದರೆ ಆವಾಗ ಇದು ನಮ್ಮ ಸ್ಟೇಡಿಯಂ ಇರಲಿಲ್ಲ, ಅಲ್ಲಿ ಕ್ಯಾನ್ರಾ ಹೈಸ್ಕೂಲ್ ಗ್ರೌಂಡ್ಸ್ ನಮ್ಮ ಮನೆ ಹತ್ರ ಇರ್ತಿತ್ತು. ಆ್ಯಂಡ್ ಇಟ್ ವಾಸ್ ಓಪನ್ ಟು ಆಲ್ ದೆನ್. ಈಗ ಎಲ್ಲ ಮುಚ್ಚಿದೆ ಅಂತ ಹೇಳ್ತಾರೆ, ಅಲ್ಲಿ ಏನೋ ಅಥ್ಲೆಟಿಕ್ಸ್ ಮಾತ್ರ ನಡೀತದಂತೆ. ಆವಾಗ ನಾವಲ್ಲಿ ಕ್ಯಾನ್ರಾ ಹೈಸ್ಕೂಲ್ ಗ್ರೌಂಡ್ಸಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಿದ್ದದು. ಮತ್ತು ಆವಾಗ ನಾವು ಬಾಲ್ಯದಲ್ಲಿ ಆಡ್ತಿದ್ದ ಒಬ್ಬರು, ಅವರಿಗೀಗ ನೆನಪಿದೆಯಾ ಇಲ್ಲ ಗೊತ್ತಿಲ್ಲ, ಬಟ್ ಹಿ ವೆಂಟ್ ಆನ್ ಟು ಪ್ಲೇ ಫಾರ್ ಕರ್ನಾಟಕ. ಆವಾಗ PV ಶಶಿಕಾಂತ್ ಅಂತೇಳಿ ಅಲ್ಲಿ ನಾವು ಗ್ರೌಂಡಲ್ಲಿ ಆಡ್ತಿದ್ದದು. ಆವಾಗ ಕೂಡ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದಾರೆ ಸರ್. ಹೌದು, ಆವಾಗಲೇ ಅವರು ಔಟ್ಸ್ಟ್ಯಾಂಡಿಂಗ್ ಬ್ಯಾಟ್ಸ್ಮನ್ ಆಗಿದ್ರು. ಸೊ ಇಟ್ ಇಸ್ ನೋ ಸರ್ಪ್ರೈಸ್ ದಟ್ ಹಿ ವೆಂಟ್ ಆನ್ ಟು ಪ್ಲೇ ಫಾರ್ ದ ಸ್ಟೇಟ್. ಮತ್ತು ಶ್ಯಾಮ್ ಚಂದ್ರ ಭಟ್ ಅಂತೇಳಿ ಇನ್ನೊಬ್ಬರು ಸ್ಟೇಟಿಗೆ ರೆಪ್ರೆಸೆಂಟ್ ಮಾಡಿದವರು, ಈಗ ಆಕ್ಸಿಸ್ ಬ್ಯಾಂಕಲ್ಲಿ ಇದ್ದಾರೆ. ಅವರು ಕೂಡ ನನ್ನ ಕ್ಲಾಸ್ಮೇಟ್ ಆ್ಯಂಡ್ ವಿ ಯೂಸ್ ಟು ಪ್ಲೇ ಕ್ರಿಕೆಟ್ ಟುಗೆದರ್. ಸರ್, ಬಾಲ್ಯದ ಫ್ರೆಂಡ್ಸು, ಬಾಲ್ಯದ ಅಕಾಡೆಮಿಕ್ಸು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಯಾವ ರೀತಿ ವಿದ್ಯಾರ್ಥಿಯಾಗಿದ್ದನ್ನು ಬರೀ ಅಕಾಡೆಮಿಕ್ಸಲ್ಲಿ ಮಾತ್ರ ಮುಳುಗ್ತಾ ಇರಲಿಲ್ಲ. ಸೊ ನಿಮ್ಗೆ ಎಲ್ಲ ರೀತಿಯ ಆಸಕ್ತಿಗಳಿತ್ತು ಸರ್. ಹೇಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ ಸ್ಟಡೀಸ್ ಮೇಲೆ ಅಂತ? ನೋಡಿ, ಮೈ ಫಿಲಾಸಫಿ ಇಸ್ ದಟ್ ಟೂ ಮಚ್ ಆಫ್ ಎನಿಥಿಂಗ್ ಇಸ್ ಟೂ ಬ್ಯಾಡ್. ನೀವು ಖಾಲಿ ಬುಕ್ಸಿಗೆ ಹೋದರೆ ಬಿಯಾಂಡ್ ಅ ಸರ್ಟನ್ ಸ್ಟೇಜ್ ಅದು ಒಂಥರ ಇಂಡೈಜೆಷನ್ ಆಗಿ ಆಗ್ತದೆ. ದ ಟ್ರಿಕ್ ಈಸ್ ಇನ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್. ಉದಾಹರಣೆಗೆ ನಾನು ಹೇಳಿದೆ, ಸಂಗೀತ ಕೇಳ್ತಾ ಇದ್ದೆ, ಸಿನಿಮಾ ನೋಡ್ತಾ ಇದ್ದೆ, ಹಿಂದಿ ಆಗಲಿ ಕನ್ನಡ ಆಗಲಿ, ಎಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್. ನಾನು ಅವರ ಭಾರಿ ಅಭಿಮಾನಿ. ಅವರ 206 ಚಿತ್ರಗಳಲ್ಲಿ ಸುಮಾರು 150 ನೋಡಿರ್ಬೋದು. ಮತ್ತು ನೀವು ನನಗೆ ಮೆಮರಿಯಿಂದ ಹೇಳಲಿಕ್ಕೆ ಹೇಳಿದರೆ ನಾನು ಒಂದ್ಸಲ ಟ್ರೈ ಮಾಡಿದೆ, ಒಂದು ಪೇಪರ್ ಪೆನ್ ತೆಗೆದು ಹೀಗೆ ರಾಜ್ಕುಮಾರ್ ಚಿತ್ರಗಳ ಹೆಸರು ಬರೆಯುವುದು. 179 ಚಿತ್ರಗಳ ನಾನು ನೆನಪು ಮಾಡಿ ಬರೆದೆ ಲಿಸ್ಟಲ್ಲಿ. ಸೊ ಕನ್ನಡ ಸಿನಿಮಾ ಅದು ನೋಡ್ತಾ ಇದೆ. ಬಟ್ ಏನೆಂದರೆ, ಆ ಪರೀಕ್ಷೆಗೆ ಹಿಂದಿನ 1 ತಿಂಗಳು ರಜೆ ಕೊಡ್ತಾರೆ, ರಿವಿಷನ್ ಅಂತೇಳಿ. ಆವಾಗ ಎಲ್ಲ ಸ್ಟಾಪ್. ನಾನು ಸುಮಾರು 17 ಗಂಟೆ ದಿವಸಕ್ಕೆ ಓದ್ತಾ ಇದ್ದೆ. ಮತ್ತು ಮಲಗುವುದು ಹೇಗಂತ ಹೇಳಿದರೆ, ಬೆಳಿಗ್ಗೆ 3:30ಗೆ ಮಲಗಿದರೆ ಒಂದು 8 ಗಂಟೆವರೆಗೆ ಮಲಗುವುದು. ಮತ್ತು ಮಧ್ಯಾಹ್ನ ಒಂದು ಊಟ ಆದಮೇಲೆ 1 ಗಂಟೆ ಮಲಗುವುದು. ಅದು ಬಿಟ್ಟರೆ ಇಡೀ ಓದೋದೆ.
ಸೊ ಇಟ್ ಈಸ್ ಅ ಟ್ರಿಕ್ ಆಫ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಫೋಕಸ್. ಆ ರೀತಿ ಮಾಡಿ ಐ ಕುಡ್ ಅಚೀವ್. ಸರ್, ಪ್ರೈಮರಿ 7 years, ಹೈ ಸ್ಕೂಲ್ 3 years, PU 2 years ಆ್ಯಂಡ್ ಡಿಗ್ರಿ 3 years, ಆಲ್ ಸೈಂಟ್ ಅಲೋಸಿಯಸ್. ಎಸ್, ಅದ್ಭುತ ಅಂತ ಅನಿಸ್ತಾ ಇದೆ ನನಗೆ, ಪೂರ್ತಿ ಸೈಂಟ್ ಅಲೋಸಿಯಸ್. ಎಸ್. ಆ್ಯಂಡ್ ಸರ್, ಕಾಲೇಜ್ ಹೇಗಿತ್ತು ನೀವು ಆ ಕಲಿತಾ ಇರುವಾಗ? ನಾನು ಅದೇ ಹೇಳಿದೆ ಅಲ್ಲ, ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ BS ರಾಮನ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಾನು ಇಡೀ ದಕ್ಷಿಣ ಭಾರತ ಅಥವಾ ಇವನ್ ಉತ್ತರ ಭಾರತದವರೆಗೂ ಹೋಗಿರ್ಬೋದು ಆ ಖ್ಯಾತಿ. ಅಂಥ ಒಂದು ಸ್ಟ್ಯಾಂಡರ್ಡ್ ನಮ್ಮ ಸೆಂಟ್ ಅಲೋಷಿಯಸ್ ಕಾಲೇಜ್ ಇದು ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಇತ್ತು. ರಾಮನ್ ಆಗಲಿ, ನರರಿ ಅವರಾಗಲಿ, ಬೇರೆ ಟೀಚರ್ಸ್ ಆಗಲಿ, ದೇವೇರ್ ಆಫ್ ಸಚ್ ಎ ಹೈ ಕ್ವಾಲಿಟಿ. ಮತ್ತು ವೆನ್ಎವರ್ ಯಾರಾದರೂ ನನಗೆ ಕೇಳಿದರೆ ನನಗೆ ಒಂಥರ ಅಭಿಮಾನದಿಂದ ನಾನು ಹೇಳ್ತೇನೆ, ನಾನು ಸೆಂಟ್ ಅಲೋಷಿಯಸ್ ಸ್ಕೂಲ್ ಮತ್ತು ಕಾಲೇಜಲ್ಲಿ ಕಲ್ತದ್ದು ಅಂತೇಳಿ. ಏಕೆಂದರೆ 15 ವರ್ಷ ಒಂದು ಸಂಸ್ಥೆಯಲ್ಲಿ ಓದೋದು ಹೇಳಿದರೆ ಕೇವಲ ಟೆಕ್ಸ್ಟ್ ಬುಕ್ ಲರ್ನಿಂಗ್ ಮಾತ್ರ ಅಲ್ಲ, ಬೇರೆ ಎಷ್ಟೋ ಮೌಲ್ಯಗಳು ನಮಗೆ ಬರುತ್ತವೆ. ಮತ್ತು ಆಗಿನ ಕಾಲದ ಟೀಚರ್ಸ್ಗಳಲ್ಲಿ, ನಾನು ಕಲಿತ ಟೀಚರ್ಸ್ಗಳಲ್ಲಿ ಅಂಥ ಒಂದು ಉನ್ನತ ಮೌಲ್ಯಗಳಿದ್ದವು. ಸೊ ನಾವು ಕೇವಲ ಟೆಕ್ಸ್ಟ್ ಬುಕ್ ಲರ್ನಿಂಗ್ ಮಾತ್ರ ಅಲ್ಲ, ಜೀವನದ ಬಗ್ಗೆ ಸಾಕಷ್ಟು ನಾವು ಕಲಿತಿದ್ದೆವು. ಮತ್ತು ನಾನು ಎಸ್ಪೆಷಲಿ ಸ್ಮರಿಸುವುದು ನಮ್ಮ ಪ್ರಾಥಮಿಕ ಶಿಕ್ಷಣದ ಶಿಕ್ಷಕಿಯರು. ಏಕೆಂದರೆ ಎಲ್ಲರೂ ಎಣಿಸುವುದೇನೆಂದರೆ ಕಾಲೇಜಲ್ಲಿ ಕಲಿಸುವುದು ಭಾರಿ ಕಷ್ಟ, ಸ್ಕೂಲ್ ಮಕ್ಕಳಿಗೆ ಕಲಿಸುವುದು ಸುಲಭ ಅಂತೇಳಿ. ಅದು ಆ್ಯಕ್ಚುಲಿ ನಾನು ಇನ್ವರ್ಟೆಡ್ ಪಿರಮಿಡ್ ಅಂತ ಹೇಳ್ತೇನೆ. ಫಸ್ಟ್ 4 ವರ್ಷಗಳಲ್ಲಿ ಅದು ಕಲಿಸಿದವರು, ಅವರು ಚೆನ್ನಾಗಿ ಕಲಿಸಿದ್ರೆ ಒಂಥರ ಫೌಂಡೇಶನ್, ನಾವು ಬಿಲ್ಡಿಂಗಲ್ಲಿ ಹೇಳ್ತೇವಲ್ಲ, ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಮೇಲೆ ಹೋಗ್ತದೆ ಸರಿಯಾಗಿ. ಸೊ ನಾನು ಎಸ್ಪೆಷಲಿ ಕೃತಜ್ಞತೆಯಿಂದ ಸ್ಮರಿಸುವುದು ನನಗೆ ಪ್ರೈಮರಿ ಮತ್ತು ಮಿಡಲ್ ಸ್ಕೂಲಲ್ಲಿ ಕಲಿಸಿದ ಟೀಚರ್ಸ್. ಆ ಭದ್ರ ಬುನಾದಿಯನ್ನು ಹೈಸ್ಕೂಲ್ ಮತ್ತು ಕಾಲೇಜಿನವರು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿದವರು. ಸರ್, ನೀವು ತಗೊಂಡಿರ್ತಕ್ಕಂಥ ಫಸ್ಟ್ ರ್ಯಾಂಕು ಗೋಲ್ಡ್ ಮೆಡಲು BComನಲ್ಲಿ, ಅಲ್ಲಿಂದ ನಿಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಸೈಂಟ್ ಅಲೋಸಿಯಸ್ ಕಾಲೇಜಿನ ಮೂಲಕ ಯೂನಿವರ್ಸಿಟಿನಲ್ಲಿ ಫಸ್ಟ್ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಪಡ್ಕೊಂಡಾಗ ಸರ್ ರೋಮಾಂಚಕತೆ ಇತ್ತು, ಭಾಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದು. ಯುವರ್ ಕಾಲೇಜ್ ಮಸ್ಟ್ ಬಿ ಪ್ರೌಡ್ ಆಫ್. ಹೌದು, ಆದರೆ ಒಂದು ವಿಪರ್ಯಾಸ ಇತ್ತು ಆ ವರ್ಷದಲ್ಲಿ. ಏನೆಂದರೆ ಸ್ವಲ್ಪ ಒಂದು ಕಾಂಟ್ರವರ್ಸಿ ಆಯಿತು. ಯಾವುದೋ ಒಂದು ಕಾಲೇಜಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತೇಳಿ. ಹಾಗಾಗಿ ರಿಸಲ್ಟ್ ಡಿಲೇ ಆಯಿತು. ನಮ್ಮ ಕಾಲೇಜಿನವರು ಎಕ್ಸಾಮಿನೇಷನ್ ಬೋರ್ಡಲ್ಲಿದ್ದರು. ಅವರು ನನಗೆ ಸಾಧಾರಣ ಮೇಯಲ್ಲಿ ಟ್ಯಾಬ್ಯುಲೇಷನ್ ಆದಮೇಲೆ ಜಸ್ಟ್ ಇನ್ಫಾರ್ಮಲಿ ಹೇಳಿದರು, ರ್ಯಾಂಕ್ ಪಟ್ಟಿಯಲ್ಲಿ BComಲ್ಲಿ ನಿಮ್ಮ ಹೆಸರು ಉನ್ನತ ಸ್ಥಾನದಲ್ಲಿದೆ ಅಂತೇಳಿ. ಆದರೆ ಹೇಳ್ತಾರೆ ದೇರ್ ಇಸ್ ಮೆನಿ ಅ ಸ್ಲಿಪ್ ಬಿಟ್ವೀನ್ ದ ಕಪ್ ಆ್ಯಂಡ್ ದ ಲಿಪ್ ಅಂತೇಳಿ. ರಿಸಲ್ಟ್ ಡಿಲೇ ಆಗಿ ಕೊನೆಗೆ ಜೂನ್ 22ರವರೆಗೆ ಕಾಯಬೇಕಾಯಿತು ರಿಸಲ್ಟಿಗೆ. ಆ ದಿವಸ ಉದಯವಾಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಇದು ಫೋಟೋಸ್ ಎಲ್ಲ ಹಾಕ್ತಾ ಇದ್ರು ಆವಾಗ. ಸೊ ದಟ್ ವಾಸ್ ದ ಡೇ ದ ರಿಸಲ್ಟ್ ವಾಸ್ ಅಫಿಷಿಯಲಿ ಡಿಕ್ಲೇರ್ಡ್. ಹೌದು, ರಾಜೇಶ್ ನಾಯ್ಕ್ ಅವರ ಫೋಟೋ ಎಲ್ಲ ಪೇಪರ್ಗಳ ಫ್ರಂಟ್ ಪೇಜಲ್ಲಿ ಬಂತು. BCom ಫಸ್ಟ್ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್. ಹೌದು ಸರ್, MComಲ್ಲಿ ಕೂಡ ನಿಮಗೆ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು. ಹೌದು, ವಿತ್ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. MComಲ್ಲಿ ಕೂಡ ಅದೇ ಸಾಧನೆಯನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ಹೌದು. ನಿಮ್ಮ ಅಕಾಡೆಮಿಕ್ಸ್ ಎಲ್ಲೂ ಕೂಡ ಫಾಲ್ ಆಗಿಲ್ಲ ಸರ್, ಇದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀರಿ. ಸರ್, ಹೇಗೆ ಸಾಧ್ಯ ಆಯಿತು MComಲ್ಲಿ ಅಂತ ಹೇಳಿ ಸರ್, ವಿತ್ ಫಸ್ಟ್ ರ್ಯಾಂಕ್? ಅಲ್ಲ, ಏನಾಗ್ತದೆ ಅಂದರೆ ಒಂದ್ಸಲ ನೀವು BComಲ್ಲಿ ಫಸ್ಟ್ ರ್ಯಾಂಕ್ ಪಡೆದ ಮೇಲೆ MComಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ. ಸೊ ಅನ್ಲೈಕ್ BCom ವೇರ್ ನನಗೆ ಅಷ್ಟು ಪ್ರೆಷರ್ ಇರಲಿಲ್ಲ, ಬಟ್ MComಲ್ಲಿ ಐ ವಾಸ್ ಅಂಡರ್ ಪ್ರೆಷರ್ ಟು ಕೀಪ್ ಅಪ್ ದ ರೆಪ್ಯುಟೇಷನ್ ಆಫ್ BCom. ಸೊ ಸಬ್ಸಿಕ್ವೆಂಟ್ಲಿ ನೀವು ಯಾವುದೇ ಕೋರ್ಸ್ ತೆಗೆದರೂ ನಾನು ಅದಕ್ಕೆ ರಿಜಿಸ್ಟರ್ ಮಾಡಿದ ಕೂಡಲೇ ಅದು ನನ್ನ ಮೇಲೆ ಒಂಥರದ ಪ್ರೆಷರ್ ಇರ್ತಿತ್ತು. ಅದು ಇವರು ಹೇಳ್ತಾ ಇದ್ರು, ಇನ್ನೊಬ್ಬರು ನಮ್ಮ ಗುರುಗಳು, ನಮ್ಗೆ ಒಂಥರ ಮೆಂಟರ್ ಹೇಳಿದರೆ ಡಾಕ್ಟರ್ ದೇವರಾಜ್, ನಮ್ಮ STM ಕಾಲೇಜ್ನವರು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಹಿ ಹ್ಯಾಸ್ ಗೈಡೆಡ್ ಆ್ಯಂಡ್ ಹೆಲ್ಪ್ ಮೀ ಸೋ ಮಚ್. ಅವರು ಹೇಳ್ತಾ ಇದ್ರು ಯಾವಾಗಲೂ, ನಾನು ಯಾವ ಕೋರ್ಸಿಗೆ ರಿಜಿಸ್ಟರ್ ಆದರೂ ಫಸ್ಟ್ ಅವರಿಗೆಲ್ಲರದ್ದು ಪರಿಚಯ ಇರ್ತಿತ್ತು. ಅವ್ರು ಫಸ್ಟಿಗೆ ಅವ್ರು ಹೇಳ್ತಾರೆ ಇವರು ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ, ಅಲ್ಲಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ, ಹೈಪ್ ಕ್ರಿಯೇಟ್ ಆಗ್ತದೆ. ಹೌದು. ಸೊ ಐ ಹ್ಯಾಡ್ ಟು ವರ್ಕ್ ಟು ಫುಲ್ಫಿಲ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ದೋಸ್. ಅಫ್ಕೋರ್ಸ್ ಐ ಆಮ್ ಗ್ರೇಟ್ಫುಲ್ ಇನ್ ಅ ವೇ ಟು ಡಾಕ್ಟರ್ ದೇವರಾಜ್ ಅವರು, ಏಕೆಂದರೆ ಅವರು ಹಿ ಹ್ಯಾಸ್ ವೆರಿ ಗುಡ್ ಅವರಿಗೆ ನನ್ನ ಮೇಲೆ ಭಾರಿ ಅಭಿಮಾನ ಇದೆ. ಸೊ ಅವರು ಯಾವಾಗಲೂ ಯಾರ ಹತ್ರ ಇದ್ರೂ ನನ್ನ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾರೆ. ಹೌದು ಸ್ನೇಹಿತರೆ, ನಾನು ಮತ್ತೆ ರೋಮಾಂಚನಗೊಳ್ತಾ ಇದ್ದೇನೆ. ಸ್ಕೈಸ್ ದ ಲಿಮಿಟ್ ಅಂತ ಹೇಳುವಂಥ ವಿಶೇಷವಾದ ಕಾರ್ಯಕ್ರಮದ ಸರಣಿ ಸ್ಟಾರ್ಟ್ ಆಗಿದೆ. ನಮ್ಮ ಜೊತೆಗೆ ಆ ಸರಣಿಯ ಮೊದಲ ಕೊಂಡಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ನಾಯ್ಕ್ ಅವರಿದ್ದಾರೆ. ಸ್ನೇಹಿತರೆ, ಎಂಥ ಅದ್ಭುತ ಕಥೆ ಅಂತ ಹೇಳ್ತೀರಿ ಸ್ನೇಹಿತರೆ ನೀವು. 8 ಫಸ್ಟ್ ರ್ಯಾಂಕ್ಗಳು, 8 ಗೋಲ್ಡ್ ಮೆಡಲ್ಗಳು, ಸೊ 3 ವರ್ಷದಲ್ಲಿ PhD ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಬ್ಯಾಂಕಲ್ಲಿ ಒಂದು ಅತಿ ಉನ್ನತವಾಗಿರ್ತಕ್ಕಂಥ ಹುದ್ದೆ ಅಲಂಕರಿಸಿರ್ತಕ್ಕಂಥದ್ದು. ಅಷ್ಟು ವರ್ಷ ವಿದೇಶದಲ್ಲಿದ್ದರೂ ಕೂಡ ಕನ್ನಡವನ್ನು ಬಹಳ ಪ್ರೀತಿಯಿಂದ ಸರಳವಾಗಿ ಮಾತಾಡುವಂಥದ್ದು. ಇದೆಲ್ಲ ಸಾಧನೆಗೆ ಒಬ್ಬ ವ್ಯಕ್ತಿ ಕಾರಣ ಅಂತ ಭಾವಿಸ್ಕೊಳ್ತೇನೆ. ಅವ್ರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕೆ ಬಾಕಿ ಇದೆ ಸ್ನೇಹಿತರೆ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್.